ಈಗ ನಮ್ಮ ಮಧ್ಯದಲ್ಲಿ ಸಿರೋ ಮಲಂಕರ ಕ್ಯಾಥಲಿಕ್ ಚರ್ಚ್ ಪುತ್ತೂರು ಇವರಿಂದ ಏಕಪಾತ್ರಾಭಿನಯ, ಇದು ಯೇಸು ಕ್ರಿಸ್ತನ ಜನನದ ಸಂದರ್ಭದಲ್ಲಿ ಒಂದು ಸನ್ನಿವೇಶವನ್ನು ಅದು ನಮಗೆ ತಿಳಿಸುವುದಾಗಿದೆ. We have the team from Siro Malankara Catholic Church, Diocese of Puttur, to enthrall us with their performance through a drama. Let us enjoy. ಏನು ನಾನು ಕೇಳಿರುವ ಈ ವಾರ್ತೆಯು ಸತ್ಯವು ಅಥವಾ ಮಿಥ್ಯವು? ಯಹೂದರಿಗೆ ಒಬ್ಬ ಹೊಸ ಅರಸನು ಜನಿಸಿರುವನಂತೆ. ಹಾಗಲ್ಲವೇ ಆ ಜ್ಞಾನಿಗಳು ಹೇಳಿರುವುದು? ಅದು ಎಲ್ಲಿ ಆಗಿರಬಹುದು? ರಾಜಕುಮಾರನು ಅರಮನೆಯಲ್ಲಿ ಅಲ್ಲದೆ ಬೇರೆ ಎಲ್ಲಿ ಜನಿಸುವುದು? ಆದರೆ ನಮ್ಮ ಸಿಂಹಾಸನವಿರುವ ಈ ಜೆರುಸಲೇಮ್ ಅರಮನೆಯಲ್ಲಿ ಅಂತಹ ಒಂದು ಘಟನೆ ನಡೆದಿಲ್ಲ. ಹಾಗೊಂದು ಘಟನೆ ನಡೆದಿದ್ದರೆ ನಾನು ಖಂಡಿತವಾಗಿ ಅದನ್ನು ತಿಳಿಯುತ್ತಿದ್ದೆ. ಒಂದು ವೇಳೆ ಆ ಜ್ಯೋತಿಷಿಗಳ ಆಗಮನ ಎಂಬುದು ನಾನು ಕಂಡ ದುಸ್ವಪ್ನವಾಗಿರಬಹುದು. ಅಲ್ಲದಿದ್ದರೆ ನನ್ನ ಕೇವಲ ಅನಿಸಿಕೆಯಾಗಿರಬಹುದು. ಆದರೆ ಪೂರ್ವ ದೇಶದ ವಿವಿಧ ಭಾಗಗಳಿಂದ ಬಂದಿರುವ ಆ ಮೂವರಿಗೆ ಯಾವ ರೀತಿಯಲ್ಲಿ ಒಂದೇ ತರಹದ ಸಂದೇಶ ದೊರೆಯಿತು? ಅವರು ಒಂದುಗೂಡಿ ಒಂದು ನಕ್ಷತ್ರವನ್ನು ಹಿಂಬಾಲಿಸಿ ಇಲ್ಲಿಗೆ ಆಗಮಿಸಿದ್ದು ಹೇಗೆ? ಅಸುಳೆ ರಾಜಕುಮಾರಿಗೆ ಕಾಣಿಕೆ ಅರ್ಪಿಸಲು ತಂದಿರುವ ಹೊನ್ನು, ಸುಗಂಧ ದ್ರವ್ಯ ಮತ್ತು ಲೋಪಾನಗಳಿರುವ ಅಮೂಲ್ಯ ಪಾತ್ರೆಗಳನ್ನು ನನಗೆ ತೋರಿಸಿದರಲ್ಲ. ಹಾಗಿದ್ದರೆ ಅದು ಬರೇ ಕನಸು ಅಥವಾ ಅನಿಸಿಕೆ? ಖಂಡಿತವಾಗಿಯೂ ಅಲ್ಲ, ನಿಜವೇ. ನಾನು ಆಳುಗಳನ್ನು ಕಳುಹಿಸಿ ಕರೆಸಿದ ಮುಖ್ಯ ಯಾಜಕರು ಮತ್ತು ಧರ್ಮಶಾಸ್ತ್ರಿಗಳು ಗ್ರಂಥಗಳನ್ನು ಅಭ್ಯಸಿಸಿ ಹೇಳಿರುವುದು ಮೀಕಾ ಪ್ರವಾದಿಯ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದಾಖಲಿಸಿರುವ ವಿಷಯವಲ್ಲವೇ? ಯೂದಯ ನಾಡಿನ ಬೇತ್ಲೆಹೇಮೆ, ಯೂದಯದ ಮುಖ್ಯ ನಗರಗಳಲ್ಲಿ ನೀನು ಅಲ್ಪನೇನೂ ಅಲ್ಲ. ನನ್ನ ಪ್ರಜೆ ಇಸ್ರಾಯೇಲನ್ನು ಮುನ್ನಡೆಸುವವನು ನಿನ್ನಿಂದಲೇ ಉದ್ಭವಿಸುವನು. ಆದುದರಿಂದ ಅವನು ಹುಟ್ಟಿರುವುದು ಬೇತ್ಲೆಹೇಮಿನಲ್ಲಿಯೇ. ನಿಜವಾದ ಸ್ಥಳ ಎಲ್ಲಿದೆ ಎಂದು ತಿಳಿದ ಬಳಿಕ ನಾನೂ ಹೋಗಿ ಅವನನ್ನು ಆರಾಧಿಸಬೇಕಾಗಿದೆ. ಇದಕ್ಕಾಗಿ ಇಲ್ಲಿಗೆ ಬಂದು ವಾಸ್ತವಾಂಶವನ್ನು ತಿಳಿಸಬೇಕಾಗಿ ಕೇಳಿಕೊಂಡಲ್ಲವೇ ಅವರನ್ನು ಬೀಳ್ಕೊಂಡರು. ನಿಜ ಸ್ಥಿತಿ ತಿಳಿದ ಬಳಿಕವಲ್ಲವೇ ನನಗೆ ಬೆದರಿಕೆಯಾಗಿ ಹುಟ್ಟಿರುವ ಆ ಶತ್ರುವನ್ನು ಸಂಹರಿಸಲು ಸಾಧ್ಯ? ಆದರೆ ನಾನೀಗ ವಂಚನೆಗೆ ಒಳಪಟ್ಟಿರುತ್ತೇನೆ. ಆ ಜ್ಯೋತಿಷಿಗಳು ನನ್ನನ್ನು ಮೋಸಗೊಳಿಸಿ ಪಲಾಯನ ಮಾಡಿದರು. ಇನ್ನು ನಾನೇನು ಮಾಡಲಿ? ಇಲ್ಲ, ಈ ಹೇರೋದ ರಾಜನು ಪರಾಜಿತನಾಗಲಾರನು. ಏನು ಮಾಡಬೇಕೆಂದು ನನಗೆ ಗೊತ್ತಿದೆ. ಬೇತ್ಲೆಹೇಮ್ ಮತ್ತು ಸಮೀಪ ಪ್ರದೇಶದ 2 ವರ್ಷಗಳಿಗೆ ಮೀರದ ಎಲ್ಲ ಗಂಡು ಹಸುಳೆಗಳನ್ನು ಖಡ್ಗಕ್ಕೆ ಬಲಿ ಮಾಡಿಸುವುದು. ಅದರೊಂದಿಗೆ ಅವನ ಕಥೆಯು ಕೊನೆಗೊಳ್ಳುತ್ತದೆ. ನನ್ನೊಡನೆ ಅವನ ಆಟ ಏನಾಗುತ್ತದೆಂದು ನೋಡೋಣ.
dance. Thank you, Holy Sister Rosary Convent. We have amidst us Most Reverend Dr. Georgis Mar Divana Lois, Bishop Ciro Malankara Catholic Church, Diocese of Puttur. May I now request you, dear Bishop, to extend the greetings of Christmas to the gathering here. ನಮ್ಮ ಮಧ್ಯದಲ್ಲಿ ಮತ್ತೊಬ್ಬ ಬಿಷಪರಿದ್ದಾರೆ. ವಂದನೆಯ ಡಾಕ್ಟರ್ ಗೀವರ್ಗೀಸ್ ಮಾರ್ ದಿವಾನಿ ಸಿಯೋಸ್ ಸಿರೋಮಲಂಕರ ಕ್ಯಾಥಲಿಕ್ ಡಯಾಸಿಸ್ ಇವರು ನಮಗೆ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸುವರು. Dear respected bishops, Reverend fathers, sisters, church leaders, friends and my dear children. ನನಗೆ ಆಮಂತ್ರಣ ಪತ್ರಿಕೆ ಸಿಕ್ಕಿದಾಗ ನಾನೆನಿಸಿದ್ದು ಇಲ್ಲಿ ಬಂದು ಸುಮ್ಮನೆ ಮುಗುಳ್ನಗೆಯಿಂದ ಕೂತರೆ ಸಾಕು ಅಂತ. ಆದರೆ ಇಲ್ಲಿ ಬಂದಾಗ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ನನಗೆ ಹೇಳಿದ ಪ್ರಕಾರ ಒಂದೆರಡು ಮಾತನ್ನು ಮಾತ್ರ ಹೇಳಿ ನಾನು ಮುಗಿಸುತ್ತೇನೆ. ಒಮ್ಮೆ ಇಂತಹ ಒಂದು ಸಮಾವೇಶ ನಡೆಯುತ್ತಾ ಇತ್ತು. ಎಕ್ಯುಮೆನಿಸಮ್ ಎಂಬ ಪದವನ್ನು ಮೊದಲಾಗಿ ನೋಡಿದ ಒಬ್ಬರು ಕೇಳಿದರು, ಅದರ ಅರ್ಥ ಏನು? ಎಕ್ಯುಮೆನಿಸಮ್. ಇನ್ನೊಬ್ಬರು ಹೇಳಿದರು ಐಕ್ಯ ಮನಸ್ಸು ಅಂತ. ಎಕ್ಯುಮೆನಿಸಮ್ ಅಂದರೆ ಐಕ್ಯ ಮನಸ್ಸು. Yes, dear friends, we have enough and more reasons to divide and fight, but there are only few reasons how we can come together and share our joy and happiness. And this celebration is one of such occasions, and I congratulate all these organizers who have made us come together and share our joy and happiness. Christmas will provide us many ideas, many messages. I would like to touch only two messages, 2 points, very short, which are already said by His Excellency Bishop Lawrence Mukkuji. That is also not Mukkusi, but Mukkuji. Jesus is born not only on Christmas Day, but on each and every day He is born on this earth. And in order to see Him, we should have two qualities. First one, the quality of the shepherds, the poor shepherds. They were very sincere and pure of heart. If we have purity of heart and simplicity, we can see Jesus everywhere. Second thing is the wise men from the east. They were seekers of truth. And if you want to see God, see Jesus, you should try to seek Him. And you should be zealous enough to see Jesus everywhere. If you are true seekers of truth, you can see Jesus everywhere on this earth around us. I wish all of you a very happy Christmas and a prosperous New Year. Thank you.